ಕಾರ್ಕಳ ಉತ್ಸವ 2022 ಕಲೆ, ಭಾಷೆ, ಸಂಸ್ಕೃತಿ ನಾಡಿನಾದ್ಯಂತ ಪಸರಿಸುವ ವಿನೂತನ ಕಾರ್ಯಕ್ರಮ. ಕಾರ್ಕಳ ಉತ್ಸವದ ಸ್ವಸ್ತಿ ತಿಲಕವೆಂಬಂತೆ ಮಾರ್ಚ್ 18ರಂದು ಜರುಗಿದ ಉತ್ಸವ ಮೆರವಣಿಗೆ ನೂರಾರು ಕಲಾ ತಂಡಗಳು, ಸಾವಿರಾರು ಕಲಾವಿದರು, ಲಕ್ಷಾಂತರ ಪ್ರೇಕ್ಷಕರು ಸಂತಸದ ಕ್ಷಣವನ್ನು, ವೈಭವದ ಮೆರುಗನ್ನು ಕಣ್ತುಂಬಿಸಿಕೊಂಡಿದ್ದೇವೆ. ಉತ್ಸವ ಮೆರವಣಿಗೆ ಯಶಸ್ಸಿಗೆ ದುಡಿದವರೆಷ್ಟೋ. ಕಾರ್ಕಳದ ಹೆಮ್ಮೆಯ ಪೆರುವಾಜೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಂತೂ ಅನವರತ ದುಡಿದಿದ್ದಾರೆ. ಶಹಬ್ಬಾಸ್ ಹೇಳಲೇಬೇಕು. ಮೆರವಣಿಗೆ ವೀಕ್ಷಿಸಲು ಜಿಲ್ಲೆಯ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದರು. ಈ ಶಾಲೆಯ ವಿದ್ಯಾರ್ಥಿಗಳು ಮೆರವಣಿಗೆಯನ್ನು ವೀಕ್ಷಿಸದೆ ಕೇವಲ ಅದರ ಯಶಸ್ಸಿಗಾಗಿ ದುಡಿದ ರೀತಿ ನಿಜಕ್ಕೂ ಪ್ರಶಂಸನೀಯ. ಮಾಡಿದ ಸಾಧನೆಯಾದರೂ ಏನು ಸ್ನೇಹಿತರೆ. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಸಾವಿರಾರು ಕಲಾವಿದರಿಗೆ, ಪ್ರೇಕ್ಷಕರಿಗೆ ಬರೋಬ್ಬರಿ 20,000ಕ್ಕಿಂತಲೂ ಹೆಚ್ಚು ಬಿಸ್ಕಿಟ್ ರೊಟ್ಟಿ ಮತ್ತು ಪಾನಕವನ್ನ ಅಚ್ಚುಕಟ್ಟಾಗಿ ವಿತರಣೆ ಮಾಡಿದ ಸಾಹಸ. ತನ್ನ ಕಾರ್ಯಕ್ಷಮತೆಯ ವಿಚಕ್ಷಣ ಮತಿಯಿಂದ, ಗುರುತನದ ಜವಾಬ್ದಾರಿಯಿಂದ, ಅತ್ಯುತ್ತಮ ಆಡಳಿತದಿಂದ ಒಂದು ಸರ್ಕಾರಿ ಶಾಲೆಯನ್ನು ಪ್ರತಿಷ್ಠಿತ ಸಂಸ್ಥೆಯನ್ನಾಗಿ ನೇರ್ಪುಗೊಳಿಸಿದ ಆದರ್ಶ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಹರ್ಷಿಣಿ ಮೇಡಂ, ವಿದ್ಯಾರ್ಥಿಗಳ ಸಮುತ್ಕರ್ಷಕ್ಕೆ ಅಹರ್ನಿಶಿ ದುಡಿಯುತ್ತಿರುವ ಶಿಕ್ಷಕ ಸಮುದಾಯ, ಎಸ್ಡಿಎಂಸಿ, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಸಹಕಾರ ಎಲ್ಲವುಗಳ ಮೇಳೈಸುವಿಕೆ. ಶಾಲೆ ಹೇಗಿರಬೇಕು ಅಂದ್ರೆ ಪೆರುವಾಜೆ ಶಾಲೆಯಂತಿರಬೇಕು ಅನಿಸುತ್ತದೆ. ಕಾರ್ಕಳ ಉತ್ಸವ ಮೆರವಣಿಗೆಯ ಮುಕ್ತಾಯದ ಹಂತ. ಮೆರವಣಿಗೆ ಸಾಯಂಕಾಲ ಸ್ವರಾಜ್ ಮೈದಾನಕ್ಕೆ ಆಗಮಿಸುವುದಾದರೂ ಹಿಂದಿನ ದಿನದಿಂದಲೇ ಅದಕ್ಕೆ ತಯಾರಿ. ಮುಂಜಾನೆಯೇ ಎಲ್ಲ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಾಗಿ ಬೇಕಾದ ಸಲಕರಣೆ, ಬೆಂಚು, ಡೆಸ್ಕು ಜೋಡಿಸುವಿಕೆ. ಒಟ್ಟಿನಲ್ಲಿ ಒಂದೇ ಉದ್ದೇಶ, 20,000 ಜನರಿಗೆ ಪಾನಕ ಹಾಗೂ ಬಿಸ್ಕಿಟ್ ರೊಟ್ಟಿ ವಿತರಣೆ ಅಚ್ಚುಕಟ್ಟಾಗಬೇಕು. ಯಾವುದೇ ಗೊಂದಲವಿರಬಾರದು, ಒಂದೇ ಕಡೆ ಜನ ಸಂದಡಿ ಸೇರಬಾರದು. ಅದಕ್ಕಾಗಿಯೇ ಪ್ರತ್ಯೇಕ ವ್ಯವಸ್ಥೆಗಳು. ಮೈದಾನದ ಒಂದು ಬದಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಕಲಾವಿದರಿಗೆ, ಇನ್ನೊಂದು ಬದಿ ಸಾವಿರ ವಿದ್ಯಾರ್ಥಿಗಳಿಗೆ, ಮಗದೊಂದು ಕಡೆ ಸಾರ್ವಜನಿಕರಿಗೆ. ಒಟ್ಟಾರೆ 50ಕ್ಕಿಂತಲೂ ಹೆಚ್ಚು ಕೌಂಟರ್ಗಳು, ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು, ಬೇರೆ ಬೇರೆ ಸಮವಸ್ತ್ರದ ವಿದ್ಯಾರ್ಥಿಗಳು, ಅವರನ್ನು ಹುರಿದುಂಬಿಸುತ್ತಿರುವ, ಮಾರ್ಗದರ್ಶನ ಮಾಡುತ್ತಿರುವ ಶಿಕ್ಷಕರು. ಒಟ್ಟಿನಲ್ಲಿ ಎಲ್ಲವೂ ಟೀಮ್ ಪೆರುವಾಜೆ ಸ್ಕೂಲ್. ಒಂದು ಸಂಸ್ಥೆಯನ್ನು, ಸಂಘವನ್ನು ಕಟ್ಟುವುದು ಸುಲಭ, ಆದರೆ ಅದನ್ನು ಸಾರ್ಥಕವಾಗಿರಿಸುವುದು ಕಷ್ಟ. ಶಾಲಾ ವಿದ್ಯಾರ್ಥಿಗಳ ಶ್ರದ್ಧೆ, ಶಿಸ್ತು, ಶಾಲಾಭಿಮಾನ, ಹೆತ್ತವರ ಅಭಿಮಾನ ಎಲ್ಲಕ್ಕೂ ಮಿಗಿಲಾಗಿ ಮಾದರಿ ನಾಯಕತ್ವದಿಂದಾಗಿ ಪೆರುವಾಜೆ ಪ್ರೌಢಶಾಲೆ ಬೆಳೆದು ಬಂದಿದೆ, ಬೆಳಗಿ ನಿಂತಿದೆ. ತನ್ನ ಸಂಕರ್ಷಣ ಶಕ್ತಿಯಿಂದ ಜನಮನವನ್ನು ಆಕರ್ಷಿಸಿ ವಿಜೃಂಭಿಸುವಂತೆ ಸಾವಿರಾರು ವಿದ್ಯಾರ್ಥಿಗಳನ್ನ ತನ್ನೆಡೆಗೆ ಸೆಳೆದು ಅವರ ಮನಸ್ಸನ್ನ ಮುಟ್ಟಿ, ಬುದ್ಧಿಯನ್ನು ತಟ್ಟಿ ಪ್ರತಿಭಾ ಸಂಪನ್ನರನ್ನಾಗಿ ರೂಪಿಸುತ್ತಿದೆ. ಇದಕ್ಕೆ ನಿದರ್ಶನ ಈ ವಿದ್ಯಾರ್ಥಿ ಸ್ವಯಂ ಸೇವಕರು. ಕೇವಲ ಪರೀಕ್ಷೆ, ಅಂಕಗಳು, ಹೋಮ್ವರ್ಕ್ ಜೊತೆಯಲ್ಲಿ ಮೊಬೈಲ್ ಗೇಳು, ಟಿವಿ ವ್ಯಾಮೋಹ ಇವೆಲ್ಲವುಗಳ ಮಧ್ಯೆ ವಿದ್ಯಾರ್ಥಿಗಳನ್ನು ಪಠ್ಯೇತರ, ಸಾಂಸ್ಕೃತಿಕ, ಕ್ರೀಡಾ ಕ್ಷೇತ್ರಗಳಲ್ಲಿ ರೂಪಿಸಿಕೊಳ್ಳುವಂತೆ ಮಾಡುತ್ತಾ
ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಪೆರುವಾಜೆ ಪ್ರೌಢಶಾಲೆ. ಈ ಕಾರಣದಿಂದಾಗಿಯೋ ಏನು ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಂತೆ ಈ ರೀತಿಯಲ್ಲಿ ಪಾಲ್ಗೊಂಡಿರುವುದು, ಸಮಾಜಮುಖಿ ಚಿಂತನೆಯಲ್ಲಿ ತೊಡಗಿಸಿಕೊಂಡಿರುವುದು. ತಾನು ವ್ಯಕ್ತಿಯಲ್ಲ, ಶಕ್ತಿ, ಸಾಂಘಿಕ ಜೀವನ, ಸಮಾಜ ಸೇವೆ ಇವೆಲ್ಲವೂ ಎಳವೆಯಿಂದಲೇ ತಿಳಿಯಬೇಕಾದ್ದು. ಎಲ್ಲವುಗಳು ಪೆರುವಾಜೆ ಪ್ರೌಢಶಾಲೆಯಲ್ಲಿ ಲಭಿಸುತ್ತಿವೆ. ಕೇವಲ ವಿದ್ಯಾವಂತರಾಗುವುದಲ್ಲ, ವಿದ್ಯಾರ್ಥಿಗಳು ಸುಸಂಸ್ಕೃತರೂ ಆಗುತ್ತಿದ್ದಾರೆ. ಅಭಿನಂದನೆ, ಅಭಿನಂದನೆ ಪೆರುವಾಜೆ ಹೈಸ್ಕೂಲ್ ಟೀಮಿಗೆ. ಕೇವಲ ವಿಷಯ ಜ್ಞಾನ ಮಾತ್ರ ಮಾಡಿಕೊಳ್ಳುವುದು ಶಿಕ್ಷಣವಲ್ಲ. ಬುದ್ಧಿಯ ವಿಕಾಸ, ಭೌತಿಕ ಬೆಳವಣಿಗೆ, ಸಾಮಾಜಿಕ ಬದುಕಿನ ಪ್ರಜ್ಞೆ, ಮಾನವೀಯ ಮೌಲ್ಯಗಳು ಜತೆಗೂಡಿದರೆ ಮಾತ್ರ ಅದು ಶಿಕ್ಷಣವಾಗುತ್ತೆ. ಇನ್ನೇನು ಕೆಲವೇ ಸಮಯದಲ್ಲಿ ಉತ್ಸವ ಮೆರವಣಿಗೆ ಸ್ವರಾಜ್ ಮೈದಾನಕ್ಕೆ ಆಗಮಿಸಲಿದೆ. ವಿದ್ಯಾರ್ಥಿಗಳು ಅಣಿಯಾಗುತ್ತಿದ್ದಾರೆ. ಬಂಡಿ ಮಠದಿಂದ ಸ್ವರಾಜ್ ಮೈದಾನದವರೆಗೆ ಸುಮಾರು 5-6 ಕಿಲೋಮೀಟರ್ ಬೃಹತ್ ಉತ್ಸವ ಮೆರವಣಿಗೆ. ಬಿಸಿಲು ಬೇಗೆಗೆ ಬೆಂಡಾದ ಕಲಾವಿದರು ಉತ್ಸವ ಮೆರವಣಿಗೆಗೆ ಭಾಗಿದಾರರ ದೇಹ ತಂಪಾಗಬೇಕು, ಒಡಲು ತಂಪಾಗಬೇಕು, ದಣಿದ ದೇಹದ ಆಯಾಸ ಪರಿಹಾರವಾಗಬೇಕು. ಸರ್ವರಲ್ಲಿಯೂ ಉತ್ಸವ ಮೆರವಣಿಗೆಯ ಯಶಸ್ಸಿನ ಅನುಭವವಾಗಬೇಕು, ಸಂತೃಪ್ತಿ ನೆಲೆಯಾಗಬೇಕು. ತಾನೊಬ್ಬ ವಿದ್ಯಾರ್ಥಿಯಾಗಿ, ಪ್ರಜೆಯಾಗಿ, ಕಾರ್ಕಳದ ನಾಗರಿಕನಾಗಿ ಸ್ವಯಂ ಸೇವೆಗೆ ಬದ್ಧನಾಗಿರುವೆನೆಂದು ಸಾರುತ್ತಿರುವ ಪೆರುವಾಜೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪಾನಕ ವಿತರಣೆಗಾಗಿ ಬೆಳಿಗ್ಗೆಯಿಂದಲೇ ಉರಿಯುವ ಬಿಸಿಲನ್ನು ಲೆಕ್ಕಿಸದೆ ದುಡಿಯುತ್ತಿದ್ದಾರೆ. ಪ್ರವಹಿಪ್ಪುವುದರಂತೆ ಪೌರುಷದ ಹಿತ ಪ್ರಜ್ಞೆ, ಅವಿರತದ ಚೈತನ್ಯ ಮಂಕುತಿಮ್ಮ ಸ್ಫೂರ್ತಿಯ ಸೆಲೆಗಳಾಗಿ ಸೇವಾ ಮನೋಭಾವದಿಂದ ದುಡಿಯುತ್ತಿದ್ದಾರೆ. ನಿಮ್ಮ ಕೊಡುಗೆಗಳು ಈ ಕಾರ್ಕಳದ ಮಣ್ಣಿಗೆ ನಿರಂತರವಾಗಿರಲಿ. ನಿಮ್ಮ ಶಕ್ತಿಗೆ, ದಿವ್ಯ ಭಕ್ತಿಗೆ ಕಾರ್ಕಳವಾಗಲಿ ನಂದನ. ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನಯ ಕಂದನ. ಅನಂತ ಅಭಿನಂದನೆಗಳು.